ಕಳೆದ 3 ವರ್ಷಗಳಿಂದ ದರ್ಬೆ ಸರ್ಕಲ್ಗೆ ಅಂಬೇಡ್ಕರ್ ಅವರ ಹೆಸರಿಡುವಂತೆ ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದು ಮನವಿಗೆ ಸ್ಪಂದನೆ ದೊರೆಯದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪರಿಶಿಷ್ಟ ಜಾತಿ ಪಂಗಡ ಅಂಬೇಡ್ಕರ್ ಆಪತ್ ಬಾಂಧವ ಟ್ರಸ್ಟ್ ಹಾಗೂ ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆಯ ಜಂಟಿ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯಂದು ದರ್ಬೆ ವೃತ್ತಕ್ಕೆ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಅಂಬೇಡ್ಕರ್ ವೃತ್ತ ಅಂತ ನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ವಿದ್ಯಾರ್ಥಿ ಸಾಮಾಜಿಕ ಶಿಕ್ಷಣ ಸಂಘದ ನಿರ್ದೇಶಕ ಶ್ರೀನಿವಾಸ್ ಮಿಜಾರ್ ಮಾತನಾಡಿ, ದರ್ಬೆ ವೃತ್ತಕ್ಕೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರು ಇಡಬೇಕು ಅಂತ ಕಳೆದ ಹಲವು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದಿದ್ದೇವೆ ಎಂದರು. ವೃತ್ತಕ್ಕೆ ಪರಮ ಪೂಜ್ಯರ ಹೆಸರನ್ನ ಇಡಬೇಕಂತ ಹೇಳಿ ಒತ್ತಾಯಿಸಿದರೂ ಕೂಡ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರಿ ವ್ಯವಸ್ಥೆ ಬಹುಶಃ ಇಲ್ಲಿ ಸಕ್ರಿಯವಾಗಿ ದಲಿತ ಪರ ಚಿಂತನೆ ನಿಂತುಕೊಂಡು ಸಂವಿಧಾನದ ಆಶಯಗಳನ್ನು ಹೊತ್ತು ಕೆಲಸ ಮಾಡುವಂತಹ ಈ ಒಂದು ಸಂಸ್ಥೆಗೆ ಅಪಚಾರವೆಸಗಿದೆ. ಇಂದಿನ ಆಡಳಿತ ವ್ಯವಸ್ಥೆ ಮಾರ್ಗ ಮಧ್ಯದಲ್ಲಿ ಮೊಸರು ಕುಡಿಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಗಣಪತಿಯನ್ನಿಟ್ಟು ವೈಭವದ ಮೆರವಣಿಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಸತ್ಯನಾರಾಯಣ ಕಟ್ಟೆಗಳು, ಮಾರ್ಗ ಮಧ್ಯದಲ್ಲಿ ಶನಿ ಪೂಜೆಗಳು, ಇದಕ್ಕೆಲ್ಲ ನಮ್ಮ ಸರ್ಕಾರ ಪರ್ಮಿಷನ್ ಕೊಡ್ತಾ ಇದೆ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನೀಡಲಿಕ್ಕೆ ಯಾಕೆ ಹಿಂಜರಿದಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ರೆ ನಿಮಗೆ ನಾಚಿಕೆ ಆಗಬೇಕು. ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ನೀವೊಂದು ಅಧ್ಯಕ್ಷನೆಯ ಚೇರ್ ಮೇಲೆ ಕುಳಿತಿದ್ದೀರಿ ಅಂತ ಆದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಭಿಕ್ಷೆ. ಬಳಿಕ ಅಧ್ಯಕ್ಷತೆ ವಹಿಸಿದ್ದ ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಡೀ ಭಾರತ ದೇಶದ ಒಂದು ಸಂವಿಧಾನ ಶಿಲ್ಪಿ ಮತ್ತು ಅವರೊಂದು ಆಸ್ತಿ. ಅಂತ ಒಂದು ವ್ಯಕ್ತಿಯ ಒಂದು ಹೆಸರು ನಾಮಕರಣ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ ಅಂತ ಹೇಳಿದ್ರೆ ಇದು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಡದು ಈ ಓಟು ರಾಜಕಾರಣ ಮಾಡುವುದಲ್ಲದೆ ಯಾವುದೇ ಒಂದು ಕೆಲಸ ಮಾಡುವಂತ ಶಕ್ತಿ ನಮ್ಮ ಇಡೀ ಕರ್ನಾಟಕ ಇಲ್ಲ, ನಮ್ಮ ಇಡೀ ದೇಶಕ್ಕೆ ಇಲ್ಲ. ನಾವು 8 ವರ್ಷದಿಂದ ಸತತವಾಗಿ ನಾವು ಹೇಳ್ತಾ ಇದ್ದೇವೆ, ತಿಂಗಳಿಗೊಮ್ಮೆ ಮನೆ ಮಾಡ್ತಾ ಇದ್ದೇವೆ. SST ಮೀಟಿಂಗ್ ಆಗುವ ಒಂದು 3 ತಿಂಗಳಾಗುವ ಅಲ್ಲಿ ನಾವು ಮನೆ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿಲ್ಲ. ಮೊನ್ನೆ ಪೌರಾಯುಕ್ತರು ಹೇಳಿದ್ರು, ನಾವು ಬಾಡಿ ಕಮಿಟಿ ಆಗಲಿಲ್ಲ, ಬಾಡಿ ಕಮಿಟಿ ಆದ ತಕ್ಷಣ ನಾವು ಎಲ್ಲರನ್ನು ಕರೆದು ನಾವು ನಿಮ್ಮ ಒಂದು ಮನವಿಯನ್ನು ನಾವು ಸ್ವೀಕರಿಸ್ತೇವೆ ಅಂತ ಹೇಳಿದ್ರು. ಬಾಡಿ ಕಮಿಟಿ ಆಗಿ ಒಂದು 2-3 ತಿಂಗಳು ಆಯಿತು. ಇಷ್ಟರವರೆಗೆ ಯಾವುದೇ ಒಂದು ಅಧಿಕಾರಿಗಳು ನಮ್ಮ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ಯಾರೇ ಒಂದು ಮಾತಾಡುವ ಒಂದು ವ್ಯಕ್ತಿ, ಧ್ವನಿ ಎತ್ತುವ ವ್ಯಕ್ತಿಗಳು ಯಾರಿಲ್ಲ. ಈ ವೇಳೆ ಅಂಬೇಡ್ಕರ್ ಆಪತ್ ಬಾಂಧವ ಟ್ರಸ್ಟ್ ಜಿಲ್ಲಾ ಸ್ಥಾಪಕ ಅಧ್ಯಕ್ಷ ರಾಜು ಹೊಸಮಠ, ತಾಲೂಕು ಅಧ್ಯಕ್ಷ ಹೇಮಂತ್ ಆರ್ಲಬದವು, ದಲಿತ ಮುಖಂಡರಾದ ಸೇಸಪ್ಪ ನೆಕ್ಕಿಲು, ಡಾಕ್ಟರ್ ರಘು, ರಾಜಕೀಯ ಮುಖಂಡ ಪ್ರಹ್ಲಾದ್ ಬೆಳ್ಳಿಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಘೋಷಣೆಗೋಸ್ಕರವಾಗಿ ತಮ್ಮಲ್ಲಿ ಮೂಲಕ ವಿನಮ್ರವಾಗಿ